ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಐತಿಹಾಸಿಕ ಶ್ರೀ ಮೂಕಾಂಬಿಕಾ ದೇವಳಕ್ಕೆ ಭಾರಿ ಸಂಖ್ಯೆಯಲ್ಲಿ ಭಕ್ತರ ಆಗಮನವಾಗ್ತಾ ಇದೆ. ಪ್ರತಿದಿನ ಕರ್ನಾಟಕ ಮತ್ತು ನೆರೆಯ ರಾಜ್ಯಗಳಿಂದ 20,000ಕ್ಕೂ ಅಧಿಕ ಭಕ್ತರು ದೇವಳವನ್ನ ಸಂದರ್ಶಿಸ್ತಾ ಇದ್ದಾರೆ. ಕಳೆದ 10 ದಿನಗಳಿಂದ ನಿರಂತರವಾಗಿ ಶ್ರೀದೇವಿಯ ಸನ್ನಿಧಿಗೆ ದಾಖಲೆ ಸಂಖ್ಯೆಯಲ್ಲಿ ಭಕ್ತರ ಆಗಮನವಾಗ್ತಾ ಇದ್ದು, ಇಂದು ಭಕ್ತರ ಸರತಿಯ ಸಾಲು ಪೇಟೆಯ ಮುಖ್ಯ ರಸ್ತೆಯನ್ನು ದಾಟಿತ್ತು. ಯಾವುದೇ ಗೊಂದಲ ನೂಕುನುಗ್ಗಲು ಉಂಟಾಗದಂತೆ ದೇವಸ್ಥಾನ ಆಡಳಿತ ಮಂಡಳಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದಾರೆ.